ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಮಧ್ಯಭಾಗದಲ್ಲಿರುವ ಸರ್ಕಾರಿ ಶಾಲೆ ಬೋರ್ಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕಟ್ಟಡದ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಇಡೀ ಶಾಲಾ ಕಟ್ಟಡ ಕುಸಿಯುವ ಭೀತಿಯಲ್ಲಿದೆ. ಕಟ್ಟಡವನ್ನ ಸಂಪೂರ್ಣ ಕೆಡಹುವ ಬಗ್ಗೆ ತೀರ್ಮಾನ ಕೈಗೊಂಡು 2 ವರ್ಷ ಕಳೆದರೂ ಇನ್ನೂ ನಿರ್ಣಯ ಕಾರ್ಯಗತಗೊಂಡಿಲ್ಲ. ಇದೀಗ ಮಳೆಗಾಲದಲ್ಲಿ ಗೋಡೆಗಳ ಬಿರುಕು ಇನ್ನಷ್ಟು ಜಾಸ್ತಿ ಆಗಿದ್ದು ಜನರು ಆತಂಕಕ್ಕೆ ಈಡಾಗಿದ್ದಾರೆ. ಗೋಡೆಗಳಲ್ಲಿ ಬಿರುಕು ಕಾಣಿಸಿರುವ ಕಾರಣ ಕಳೆದ 2 ವರ್ಷಗಳಿಂದ ಶಾಲಾ ಕಟ್ಟಡದ ಕೆಲವು ಕೊಠಡಿಗಳಿಗೆ ವಿದ್ಯಾರ್ಥಿಗಳ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಇದೀಗ ಉಳಿದ ಕೊಠಡಿಗಳ ಗೋಡೆಗಳು ಕೂಡ ಬಿರುಕು ಬೀಳುವ ಆತಂಕ ಎದುರಾಗಿದೆ. ಬ್ರಿಟಿಷರು ಆರಂಭಿಸಿದ್ದ ಈ ಶಾಲೆಗೆ ಶತಮಾನದ ಇತಿಹಾಸವಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾದ ಕಾರಣ 1992ರಲ್ಲಿ ಹೊಸ ಕಟ್ಟಡವನ್ನ ಕಟ್ಟಿಸಲಾಗಿತ್ತು. ಶಾಲಾ ಕಟ್ಟಡದ ಪಕ್ಕದಲ್ಲಿ ತಾಲೂಕು ಕ್ರೀಡಾಂಗಣವಿದ್ದು ಅದರ ಕೆಲವು ವರ್ಷಗಳ ಹಿಂದೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಶಾಲೆಯ ಕಟ್ಟಡದ ಅಡಿಪಾಯವನ್ನೇ ಕೊರೆಯಲಾಗಿತ್ತು. ಇದರಿಂದಾಗಿ ಕಳೆದ 2 ವರ್ಷಗಳಿಂದ ಕಟ್ಟಡದ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಟ್ಟಡ ಕುಸಿದು ಬೀಳುವ ಮುನ್ನ ಅದನ್ನು ಸಂಪೂರ್ಣ ಕೆಡಹುವ ನಿರ್ಣಯವನ್ನ ಕಾರ್ಯಗತಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದು ಮೇಲೆ